ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಟ್ಟು 36 ಜನರನ್ನ ಗಡೀಪಾರು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಎಸ್ಪಿ ಅರುಣ್ ಆದೇಶವನ್ನ ಹೊರಡಿಸಿದ್ದಾರೆ. ಯಾರೆಲ್ಲ ಇದ್ದಾರೆ ಗಡೀಪಾರು ಆದೇಶದಲ್ಲಿ? ಭರತ್ ಕುಂಡೇಲ್, ಅರುಣ್ ಕುಮಾರ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಕೂಡ ಇದೆ. ಅದರ ಜೊತೆಗೆ ನಾವು ಠಾಣಾವಾರು ಹೇಳ್ತಾ ಹೋಗೋದಾದ್ರೆ ಬಂಟ್ವಾಳ ನಗರ ಠಾಣೆಯಿಂದ ಹಸೈನಾರ್, ಬಂಟ್ವಾಳ ಗ್ರಾಮಾಂತರ ಪವನ್ ಕುಮಾರ್, ಬಂಟ್ವಾಳ ಗ್ರಾಮಾಂತರ ಠಾಣೆ ಚರಣ್ ರಾಜ್, ವಿಟ್ಲ ಪೊಲೀಸ್ ಠಾಣೆಯ ಗಣೇಶ್ ಪೂಜಾರಿ, ವಿಟ್ಲ ಪೊಲೀಸ್ ಠಾಣೆ ಅಬ್ದುಲ್ ಖಾದರ್, ಚಂದ್ರಹಾಸ್, ಅಬ್ದುಲ್ ಲತೀಫ್, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಮೊಹಮ್ಮದ್ ಅಶ್ರಫ್, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಮೊಯ್ದೀನ್ ಅದ್ನಾನ್, ಬಂಟ್ವಾಳ ಗ್ರಾಮಾಂತರ. ಹಾಗೆಯೇ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಭರತ್ ರಾಜ್, ಭರತ್ ಕುಂಡೇಲ್, ಮೊಹಮ್ಮದ್ ಸಫ್ವಾನ್, ಬಂಟ್ವಾಳ ನಗರ ಠಾಣೆ, ರಾಜು ಯಾನೆ ರಾಜೇಶ್, ಬಂಟ್ವಾಳ ನಗರ ಠಾಣೆ, ಭುವಿತ್ ಯಾನೆ ಭುವಿತ್ ಶೆಟ್ಟಿ. ಇನ್ನು ಪೂಂಜಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ರಫ್, ಬೆಳ್ತಂಗಡಿಯಿಂದ ಮನೋಜ್ ಕುಮಾರ್, ಹಾಗೆಯೇ ಬೆಳ್ತಂಗಡಿಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕೂಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪುತ್ತೂರು ನಗರ ಠಾಣೆಯ ಹಕೀಂ ಕೂರ್ನಡ್ಕ, ಪುತ್ತೂರು ನಗರ ಠಾಣೆಯ ಅಜಿತ್ ರೈ, ಪುತ್ತೂರು ನಗರ ಠಾಣಾ ವ್ಯಾಪ್ತಿಯ ಅರುಣ್ ಕುಮಾರ್ ಪುತ್ತಿಲ, ಮನೀಶ್ ಎಸ್, ಅಬ್ದುಲ್ ರಹಿಮಾನ್, ಹಾಗೆಯೇ ಕೆ ಅಜೀಜ್ ಇವರೆಲ್ಲರೂ ಕೂಡ ಪುತ್ತೂರು ನಗರ ಠಾಣೆಯಿಂದ. ಹಾಗೆಯೇ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿಶೋರ್, ರಾಕೇಶ್, ನಿಶಾಂತ್ ಕುಮಾರ್ ಇವರನ್ನ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಕಡಬ ಠಾಣೆಯಿಂದ ಮೊಹಮ್ಮದ್ ನವಾಜ್, ಉಪ್ಪಿನಂಗಡಿ ಠಾಣೆ ಸಂತೋಷ್ ಕುಮಾರ್ ರೈ, ಜಯರಾಮ್, ಸಂಶುದ್ದೀನ್, ಸಂದೀಪ್, ಮೊಹಮ್ಮದ್ ಶಾಕೀರ್, ಅಬ್ದುಲ್ ಅಜೀಜ್ ಇವರೆಲ್ಲರನ್ನೂ ಕೂಡ ಉಪ್ಪಿನಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ವ್ಯಕ್ತಿಗಳನ್ನು ಗಡೀಪಾರು ಆದೇಶ ಮಾಡಲಾಗಿದೆ. ಇನ್ನು ಸುಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲತೇಶ್ ಗುಂಡ್ಯ, ಮನೋಹರ, ಪ್ರಸಾದ್, ಹಾಗೆಯೇ ಶಮೀರ್ ಮತ್ತು ಪ್ರಸಾದ್ ಬೆಳ್ಳಾರೆ ಪೊಲೀಸ್ ಠಾಣೆ, ಒಟ್ಟು 36 ಜನರನ್ನ, ಈ ಎಲ್ಲ ವ್ಯಕ್ತಿಗಳನ್ನು ಜಿಲ್ಲೆಯಿಂದ ಗಡೀಪಾರು ಮಾಡುವ ಸಲುವಾಗಿ ಕಾನೂನು ಪ್ರಕ್ರಿಯೆ ಆರಂಭಿಸಲಾಗಿದೆ ಅಂತ ಮಾಧ್ಯಮದವರಿಗೆ ಪತ್ರಿಕಾ ಪ್ರಕಟಣೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಎಸ್ಪಿ ಅರುಣ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ.